ಸೋಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆದವರ ದಕ್ಷಿಣ ಕನ್ನಡ ಜಿಲ್ಲೆಡು ಬರ್ಸೋಡ್ದು ಆಯ್ನ ಕಷ್ಟ ನಷ್ಟದ ಬಗೆಟ್ ತೂದು ತೆರಿಯೋನೆರೆ ಅಂಗಾರೆ ಬತ್ತನ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸುರುಕು ಸುಳ್ಳಿಯಾಗ ಭೇಟಿ ಕೊಡ್ದಿತ್ತೇರು ಆಂಡಾರು ಸಾರ್ವಜನಿಕರ ಅಭಿಪ್ರಾಯ ಪಿನಂದೆ ತುರ್ತು ಪೋಯಿನ ಬಗೆಟ್ ಸಾರ್ವಜನಿಕರ ಅಸಮಾಧಾನ ತೋಜಾದಿಯರು ಬರ್ಸೋಡ್ದು ಆಯ್ನ ನಷ್ಟದ ಬಗೆಟ್ ತೂದು ತೆರಿಯು ನೆರಗಾದ ಕೊಡಗು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಗೆ ತಿರ್ಗಾಟದಿ ಒಣ್ಣ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೊಡಗು ಭೇಟಿ ಮುಗಿಸಿದ್ದು ಅಂಗರೆ ಬೈಯಗ್ ಸುಳ್ಯ ತಾಲೂಕು ಬನ್ನಗ ಜಿಲ್ಲಾಡಳಿತದ ನಿಲೆಟ್ ಅರೆನೆದುಕೊಂಡಿರು ಸುಳ್ಯದ ಸಂಪಾಜೆಡ್ ಬರ್ಸೋಡ್ದು ಆಯ್ನ ನಷ್ಟದ ಬಗೆಟ್ ತೂದು ಮುಖ್ಯಮಂತ್ರಿ ಬಯ್ಯ ನಾಳರಿಕ್ ಸುಳ್ಯದ ನಿರೀಕ್ಷಣಾ ಮಂದಿರಗೂ ಭೇಟಿ ಕೊರಿಯಿರು ಈ ಪೊರ್ತುಡು ಆರು ಜಿಲ್ಲೆದ ಮಂತ್ರಿ ಬೊಕ್ಕ ಅಧಿಕಾರಿಗಳ ಚರ್ಚೆ ಮಾಡ್ತಿರು ಸುಳ್ಯ ತಾಲೂಕು ಆಯ್ನ ನಷ್ಟ ಬೊಕ್ಕ ಭೂಮಿ ನಡುಗದ್ನ ಬಗೆಟ್ ಮಂತ್ರಿ ಎಸ್ ಅಂಗಾರ ಮುಖ್ಯಮಂತ್ರಿಗೆ ಮಾಹಿತಿ ಕೊರಿಯಿರು ಬೇತೆ ಬೇತೆ ಬೇಡಿಕೆನ ಬಗೆಟ್ ಭಿನ್ನಾಯ್ತು ಅನ್ನೋ ಓಲಿನ ಮುಖ್ಯಮಂತ್ರಿ ಕೊರಿಯರು ಪಾಕಜನ ಮುಖ್ಯಮಂತ್ರಿಗಳ ಭಿನ್ನಾಯ್ತೊಂದು ಓಲೆ ಕೊರಿಯರ ಬತ್ತೈತಿರು ಆಂಡ ಬಸವರಾಜ ಬೊಮ್ಮಾಯಿಯರು ಅಕಲಿನ ಅಭಿಪ್ರಾಯ ಒಯ್ನದತನಂದೆ ತುರ್ತು ಪಿದಾಡಿರು ಮುಖ್ಯಮಂತ್ರಿಗಳ ಭೇಟಿ ಸಾರ್ವಜನಿಕ ವಲಯಡು ಅಸಮಾಧಾನವು ಕಾರಣ ಆಂಡು ಬತ್ತನ ಬೆರಿಕೆ ಸುಳ್ಳಿಯಡ್ದು ತುರ್ತು ಪೋಯಿನವು ಕಾತನಕಲಿನ ಆಸೆಗೆ ಮಣ್ಣು ಪಾಡ್ನಂಚ ಆಂಡು ಮಾಧ್ಯಮದ ಕ್ರೀಡೆಲ್ಲ ಪಾತಿರ್ದಿರು ಅಂಚದು ಒಟ್ರಾಸಿ ಸುಳ್ಳಿಯಾಗ ಭೇಟಿ ಕೊರಿಯರ ಅಂದು ಸಾರ್ವಜನಿಕರು ದೂರ್ದಿರು ಒಂದೇತ ಬದಲು ವಿಮಾನಡು ಸಮೀಕ್ಷೆ ನಡಪಾದೋಲಿಂದು ಪಾತೆರ ಕೇಂದ್ರ ಬೈದುಂಡು ಇವತ್ತಿನ ಮುಖ್ಯಮಂತ್ರಿಯವರು ಅವರ ಭೇಟಿ ಏನಿತ್ತು ಇವತ್ತು ಆ ಬಗ್ಗೆ ಜನರ ಹತ್ರ ಬಹಳಷ್ಟು ನಿರೀಕ್ಷೆ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಹಾನಿಗೊಳಗಾಗಿರತಕ್ಕಂಥ ಒಂದು ಭೂಕಂಪದಿಂದ ಆಗಿರತಕ್ಕಂಥ ಪ್ರದೇಶ, ಇನ್ನೊಂದು ಮಳೆ ಹಾನಿಯಿಂದಾಗಿ ಪ್ರಕೃತಿ ವಿಕೋಪದಿಂದಾಗಿ ಏನು ತೊಂದರೆಗೀಡಾಗಿದೋ ಆ ಪ್ರದೇಶಕ್ಕೆ ಬಂದು ಭೇಟಿ ನೀಡಿ ಜನರ ಅಹವಾಲುಗಳನ್ನು ಸ್ವೀಕಾರವನ್ನು ಮಾಡಿಕೊಂಡು ಅದಕ್ಕೆ ಸಾಂತ್ವನವನ್ನು ಹೇಳಬಹುದು ಮತ್ತು ಒಂದಷ್ಟು ಪರಿಹಾರವನ್ನು ಅದಕ್ಕೆ ಕೊಡಬಹುದು ಅನ್ನುವಂಥ ನಿರೀಕ್ಷೆ ಜನರ ಮನಸ್ಸಿನಲ್ಲಿತ್ತು. ಆದರೆ ಇವತ್ತು ಆ ನಿರೀಕ್ಷೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದಿರತಕ್ಕಂಥದ್ರಲ್ಲಿ ಹುಸಿಯಾಗಿದೆ ಅನ್ನುವಂಥದ್ದನ್ನು ಹೇಳಬಹುದಾಗಿದೆ. ಆದರೆ ಇವತ್ತು ಕೇವಲ 2 ನಿಮಿಷ ಒಂದು ಕಡೆಗೆ ವಿಸಿಟ್ ನೀಡಿದಾಗ ಕೇವಲ 2 ನಿಮಿಷದ ಒಂದು ಅವಧಿಯನ್ನು ಕೊಟ್ಟು ಇವರು ಬಹಳಷ್ಟು ಎಲ್ಲ ಅಧಿಕಾರಿಗಳು ಇವರ ಜೊತೆಗೆ ಸುಮಾರು ಒಂದು 100 ವಾಹನಗಳು ಇವರ ಜೊತೆಗೆ ಹೋಗಬೇಕಾಗಿದ್ದರೆ ಅದರಿಂದ ಜನರಿಗೆ ಏನು ಕಷ್ಟ ಆಗ್ಬೋದು, ಅದರಿಂದ ಬಹುಶಃ ಎಷ್ಟು ಖರ್ಚು ಆಗ್ಬೋದು ಅನ್ನುವಂಥ ಎಲ್ಲ ನಿರೀಕ್ಷೆ ಇದ್ದುಕೊಂಡು ಕೂಡ ಬಹುಶಃ ಇದರಿಂದ ಏನು ಪ್ರಯೋಜನ ಆಗಿಲ್ಲ. ಮುಖ್ಯಮಂತ್ರಿಯವರ ಸುಳ್ಯಕ್ಕೆ ಭೇಟಿ ಇವತ್ತು ಬಂದ ಪುಟ್ಟ ಹೋದ ಪುಟ್ಟ ಅನ್ನುವಂಥ ರೀತಿಯಲ್ಲಿ ಆಗಿದೆ ಅಂತೇಳಿ ಜನ ಇವತ್ತು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಆಗಬಾರ್ದಾಗಿತ್ತು ಅನ್ನುವಂಥ ಭಾವನೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಬುಧವಾರ ಕಾಂಡೆವರಿ ಪಾವಂಜೆ ಸಂಕೊಡ್ದು ನಂದಿನಿ ಸುದೆಕಲಾಗಿದ್ದು ತೋಜಂದೆ ಆತೀರಿ ಮಂಡ್ಯ ಮೂಲದ ಇತ್ತೆ ಕುಡ್ಲದ ಪೋಸ್ಟ್ ಆಫೀಸ್ ಬೇರೆಡಿತನ 26 ವರ್ಷ ಪ್ರಾಯದ ರಾಕೇಶ್ ಗೌಡ ಪನ್ಪನಾರ್ ಸುದೆಕಲಾಗಿದ್ದ ವ್ಯಕ್ತಿಯಿಂದ ತೆರೆದು ಬೈದಂಡು. ಬುಧವಾರ ಕಾಂಡೆವರಿ ಪಾವಂಜೆ ಸಂಕೊಡ್ದು ನಂದಿನಿ ಸುದೆಕಲಾಗಿದ್ದು ತೋಜಂದೆ ಆತೀರಿ ಮಂಡ್ಯ ಮೂಲದ ಇತ್ತೆ ಕುಡ್ಲದ ಪೋಸ್ಟ್ ಆಫೀಸ್ ಬೇರೆಡಿತನ 26 ವರ್ಷ ಪ್ರಾಯದ ರಾಕೇಶ್ ಗೌಡ ಪನ್ಪನಾರ್ ಸುದೆಕಲಾಗಿದ್ದ ವ್ಯಕ್ತಿಯಿಂದ ತೆರೆದು ಬೈದಂಡು. ಸುದೀಕ್ ಲಾಗ್ಯುನ ದುಂಬು ಮೊಬೈಲ್ ಫೋನ್ ಬೊಕ್ಕ ಬೇತೆ ವಸ್ತ್ರನ ಬೈಕ್ ದಿತ್ತಿರ್ಗೆ ತಾನು ಸುದೀಕ್ ಲಾಗ್ಯುನ ಬಗೆಟ್ ಸಂಬಂಧದ ವಾಟ್ಸಪ್ ಜಾಗದ ಗುರುತು ಕಡಪುಡ್ದಿರಂದು ಪೊಲೀಸ್ ಮೂಲ ತೆರಿಪಾದರು. ಸುರತ್ಕಲ್ ಬೊಕ್ಕ ಮುಲ್ಕಿ ಸುತ್ತದ ಪೊಲೀಸರು ಜಾಗಿಗೆ ಭೇಟಿ ಕೊಡ್ತೀರಿ. ರಾಕೇಶ್ ಗೌಡರ್ನ ಸಮ್ಮಲೆ ಅಬಕಾರಿ ಇಲಾಖೆಡೆ ಅಧಿಕಾರಿಯಿಂದ ತೆರೆದು ಬೈದಂಡು. ಕಡಲು ಕುರಿಯುನ ತಡೆಪೆರೆ ಬಟ್ಟಂಪಾಡಿಡು ಸಿವೇವ್ ಬ್ರೇಕರ್ಸ್ ಹೊಸ ತಂತ್ರಜ್ಞಾನ ಪಾಡೋನೆರೆ ಕ್ರಮದ ತೊಂದಾದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಂತೀರು ಅಂಗಾರೆ ಬೈಯಾಗ ಉಳ್ಳಾಲ ಬಟ್ಟಂಪಾಡಿ ಕಡಲು ಕುರಿಯುನ ಜಾಗಿಗೆ ಭೇಟಿ ಕೊಡದು ಆರು ಮಾಧ್ಯಮದ ಕಡ ಪಾತಿಲೀರು. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದಕ್ಷಿಣ ಕನ್ನಡ ಜಿಲ್ಲೆಡು ಬರ್ಸೋಡ್ದು ಆಯ್ನ ನಷ್ಟದ ಬಗೆಟ್ ಪಿಂದೋನೆರೆ ಅಂಗಾರ ಜಿಲ್ಲೆಗೆ ಬತ್ತನಾರು ಉಳ್ಳಾಲದ ಬಟ್ಟಂಪಾಡಿ ಕಡಲ ಬರೆಟ್ ಕಡಲು ಕುರಿಯಿನ ಸ್ಥಿತಿಗತಿಯನ್ನು ತೂದು ತೀರಿಕೊಂಡಿರು. ಈ ಪೊರ್ತುಡು ಮುಖ್ಯಮಂತ್ರಿ ಸುದ್ದಿ ಮಾಧ್ಯಮದ ಕಡ ಪಾತಿರುದು ಕಡಲು ಕುರಿಯುನ ತಡೆಪೆರೆ ಬಟ್ಟಂಪಾಡಿಡು ಸಿವೇವ್ ಬ್ರೇಕರ್ಸ್ ಹೊಸ ತಂತ್ರಜ್ಞಾನ ಪಾಡೋನೆರೆ ಕ್ರಮ ಅದೆತೊಂದು ಪಂಡೇರು. ಉಳ್ಳಾಲೋಡು ಈ ಸರ್ತಿ ಭಾರಿ ಮಲ್ಲಿಗೆ 500 ಮೀಟರ್ ದಾತ್ ಕಡಲು ಕುರೆದಂಡು 1 ಕಿಲೋಮೀಟರ್ ಸುತ್ತಲೂ ಹೊಸ ತಂತ್ರಜ್ಞಾನ ಸಿವೇವ್ ಬ್ರೇಕರ್ಸ್ ಪಾಂಡು ಕಡಲ ಸೇರಿಕಲಿನ ಉಂತ ದೀಪನ ವ್ಯವಸ್ಥೆಲು ಐಟು ಉಂಡು. ಏಡಿ ಬೀಡ್ದು ಮಲ್ತನ ಕಾಮಗಾರಿ ಸರಿಯಾದ ಜೀಂದು ದೂರುಂಡು. ಕಡಲು ಕುರಿದು ಮಾರ್ಗ ಸಂಪರ್ಕ ಕಡಿಂಡ ಜನಕಲನ ಸಂಚಾರವು ತತ್ಕಾಲದ ವ್ಯವಸ್ಥೆ ಮಲ್ಕೊಂಡು ಬಸವರಾಜ ಬೊಮ್ಮಾಯಿ ಪಂಡೇರು. ಕಂದಾಯ ಮಂತ್ರಿ ಆರ್ ಅಶೋಕ್, ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ, ಬಂದರ್ ಮೀನುಗಾರಿಕೆ ಮಂತ್ರಿ ಎಸ್ ಅಂಗಾರ, ಶಾಸಕರು ಯುಟಿ ಖಾದರ್, ಸಂಬಂಧಪಟ್ಟ ಇಲಾಖೆದ ಅಧಿಕಾರಿಗಳು ಬೊಕ್ಕ ಊರ್ದಾಗಲು ಒಟ್ಟುಗಿತ್ತೇರು. ಉಳ್ಳಾಳದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಲ ಕೊರತೆ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ಕೇಳಿ ಇಲ್ಲಿ ಬಂದಿದ್ದೇನೆ. ಇಲ್ಲಿ ನೋಡಿದಾಗ ಕಳೆದ ಬಾರಿ ಸುಮಾರು 800 ಮೀಟರು ಕಡಲು ಕೊರತೆ ಆದರೆ ಈ ಸತಿ 600 ಮೀಟರ್ ಆಗಿದೆ. ಅದರ ಅರ್ಥ ಪರ್ಮನೆಂಟಾಗಿ ಅದನ್ನು ಸರಿ ಮಾಡಿಸುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಈ ಕಡಲ ಕೊರೆತ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ
ನಿರಂತರವಾಗಿ ನಡೀತಾ ಇದೆ. ಅವುಗಳಿಗೆ ಕಲ್ಲು ಹಾಕುವಂಥದ್ದು, ತೆಗೆಯುವಂಥದ್ದು, ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ ಅನ್ನುವಂಥದ್ದು ಹಲವಾರು ಬಾರಿ ನಾವು ಕೇಳಿದ್ದೇವೆ. ADB ಕೆಲಸ ಅದು ಕೂಡ ಸರಿಯಾಗಿಲ್ಲ ಅನ್ನುವಂಥ ವಿಚಾರಗಳೆಲ್ಲ ಕೇಳಿದ್ವಿ. ಅದನ್ನು ಕನ್ಸಾಲ್ಟೇಟ್ ಮಾಡೋಣ. ಯಾಕಂದರೆ 200-300 ಕೋಟಿ ಖರ್ಚು ಮಾಡಿದ್ದೇವೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು. ಅದಕ್ಕೆ ಏನು ಕನ್ಸಾಲ್ಟೇಟ್ ಮಾಡಬೇಕು ಅದನ್ನು ನಾವು ಕನ್ಸಾಲ್ಟೇಟ್ ಮಾಡ್ತೀವಿ. ಆಮೇಲೆ ಇದು ಒಂದು ಹೊಸ ವಿಜ್ಞಾನವನ್ನು ಈ ಪರ್ಮನೆಂಟಾಗಿ ಮಾಡೋ ಸಲುವಾಗಿ ಒಬ್ಬರು ಬಂದು ಎಲ್ಲ ನಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದಾರೆ ಕಳೆದ ತಿಂಗಳು. ಅವ್ರಿಗೆ ಇಲ್ಲೇ ಅದನ್ನು ಮಾಡೋದಕ್ಕೆ ಅನುಮತಿಯನ್ನು ನಾನು ಕೊಟ್ಟಿದ್ದೇನೆ. ಸುಮಾರು 1 ಕಿಲೋಮೀಟ್ರು ಅವರು ಸಿ ವೇವ್ ಬ್ರೇಕರ್ ಅಂತ ಈ ವೇವ್ಗಳನ್ನು ಬ್ರೇಕ್ ಮಾಡೋ ಸಲುವಾಗಿ ಸಿ ವೇವ್ ಬ್ರೇಕರ್ ಟೆಕ್ನಾಲಜಿನ ಇಲ್ಲಿ ಯೂಸ್ ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಅದರ ಮಧ್ಯೆ ಟೆಂಪ್ರರಿಯಾಗಿ ಜನರಿಗೆ ಓಡಾಡೋದಕ್ಕೆ ಏನು ಬೇಕು ಕಲ್ಲುಗಳನ್ನೆಲ್ಲ ಹಾಕಿ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ಒಟ್ಟಾರೆ ಕಡಲ ಕೊರೆತದ ಬಗ್ಗೆ ಒಂದು ದೀರ್ಘಕಾಲದ ಒಂದು ಯೋಜನೆಗಳನ್ನು ನಾವು ಹಿರಿಯ ಅಧಿಕಾರಿಗಳ ಜೊತೆಗೆ ಬೆಂಗಳೂರಿನಲ್ಲಿ ಮಾತನಾಡಿ ಇದಕ್ಕೊಂದು ಕನಿಷ್ಠ ಗಟ್ಟಿಯಾದಂಥ ಒಂದು ಸೊಲ್ಯೂಷನನ್ನು ಮಾಡುವಂಥ ಪ್ರಯತ್ನಗಳನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ಸುಳ್ಯ ತಾಲೂಕದ ಹರಿಹರ ಪಲ್ಲತಡ್ಕಡು ಇಲ್ಲು ಒಕ್ಕೆಲ್ಗೆ ತಯಾರಾದಿತ್ತನ ಇಲ್ಲು ಬರ್ಸೋಡ್ದು ನೆಲಸಮ ಆಯ್ನ ಸಂಗತಿ ನಡತದಂಡು. ಮೂಜಿ ದಿನ ದುಂಬು ಮರಬುಡ್ದು ಇಲ್ಲದ ಗೋಡೆ ಪುಡದಿತ್ತಂಡು. ಅವಿನ ರಿಪೇರಿ ಮಂತದ ಜುಲೈ 15 ಇಲ್ಲು ಒಕ್ಕೆಲ್ ನಡಪಾಯರ ಅಟ್ಟಣೆ ಮಲ್ತೊಂದಿತ್ತೇರು. ಸುಳ್ಯ ತಾಲೂಕದ ಹರಿಹರ ಪಲ್ಲತಡ್ಕಡು ಇಲ್ಲು ಒಕ್ಕೆಲಿಗೆ ತಯಾರಾದಿತ್ತನ ಇಲ್ಲು ಬರ್ಸೋಡ್ದು ನೆಲಸಮ ಆಯ್ನ ಸಂಗತಿ ನಡತದಂಡು. ಮೂಜಿ ದಿನ ದುಂಬು ಮರಬುಡ್ದು ಇಲ್ಲದ ಗೋಡೆ ಪುಡದಿತ್ತಂಡು. ಅವಿನ ರಿಪೇರಿ ಮಲ್ತದು ಜುಲೈ 15 ಇಲ್ಲು ಒಕ್ಕೆಲ್ ನಡಪಾಯರ ಅಟ್ಟಣೆ ಮಲ್ತೊಂದಿತ್ತೇರು. ಆಂಡ ಇತ್ತೆ ಗುಡ್ಡೆ ಜರಿದು ಇಲ್ಲಿಗೆ ಬುರ್ದು ನೆಲಸಮ ಮಲ್ತದಂಡು. ತೇಜ್ ಕುಮಾರ್ ಬೊಕ್ಕ ತಾರಾಮತಿ ಮುಗಿನ ಇಲ್ಲು ಒಂದು ಆದಿತ್ತದು. ಪ್ರಜ್ವಲ್ ಬೊಕ್ಕ ಉಜ್ವಲ್ ಪನ್ಪನ ಅಣ್ಣೆ ಮೆಗ್ಗೆ ಇಲ್ಲಡಿತ್ತೇರು. ಗುಡ್ಡೆ ಜರಿನಾಗ ಇಲ್ಲಡ್ದು ಪಿದೈ ಪಾರ್ ಬೈದೇರು. ಗುಡ್ಡೆ ಜರಿದು ಬುರ್ದು ಮೂಜಿ ಬೆಡ್ರೂಮ್ ಇಡೀ ಮಣ್ಣು ತಿಂಜಿದಂಡು. ಮೂಜಿ ಬೈಕ್ ಮಣ್ಣು ಸೇರಿದಂಡು. ಇಲ್ಲಡೆ ಇತ್ತನಕ್ಲು ಒರೋಣೆ ಪಿದೈ ಪಾರ್ ಬತ್ತು ನಿಡಿದವರ ಜೀವ ಒರಿತೊಂದೇರು. ಸತ್ಯಪಂಡದ ಸಮಾಜನು ಮೆನ್ಪುನಿಟ್ಟು ಏಪುಗಳ ವಾರ್ತಮಾನಿಲು ಪೋಡಿಪೆರೆ ಬಲ್ಲಿಂದು ಕರ್ನಾಟಕ ರಾಜ್ಯದ ಮಂತ್ರಿ ಡಾಕ್ಟರ್ ನಾರಾಯಣ ಗೌಡಿರು ಪಂತೇರು. ಬೊಂಬೈದ ಅಂಧೇರಿ ಕ್ಲಬ್ ಹೌಸ್ ನಡತಿನ ಮಹಾರಾಷ್ಟ್ರ ಕನ್ನಡ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಉದಿಪನ ಮಲ್ತದು ಆರು ಪಾತಿರಿಯರು. ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ನೆಲೆಟ್ಟು ಬೊಂಬೈ ಅಂಧೇರಿ ಮೂಡೈದ ಸ್ಯಾನಿಟರಿ ಕಾರ್ಪೊರೇಟ್ ಪಾರ್ಕ್ದ ಕ್ಲಬ್ ಹೌಸ್ಡು ಪತ್ರಕರ್ತರ ದಿನಾಚರಣೆ ನಡಪಾಯರು. ಕರ್ನಾಟಕ ಸರ್ಕಾರದ ಕ್ರೀಡೆ, ಯುವ ಸಬಲೀಕರಣ, ರೇಷ್ಮೆ ಯೋಜನೆ, ಅಂಕಿ ಅಂಶಲಿನ ಖಾತೆ ಮಂತ್ರಿ ಡಾಕ್ಟರ್ KC ನಾರಾಯಣಗೌಡ ಕಾರ್ಯಕ್ರಮ ಉದಿಪನ ಮಲ್ತೇರು. ಮಂತ್ರಿ ನಾರಾಯಣಗೌಡ ಪಾತಿರ್ದು ಪತ್ರಕರ್ತೆರು ಪಂಡ ಗಡ್ಸ್ ಮಾನಾದಿಗೆಗ್ ಸನ್ನಕ್ಲಾದುಲ್ಲಿರು ಎಂಚಿನ ವಾರ್ತಮಾನಿಲು ಒವ್ವಿಯ ವ್ಯಕ್ತಿಗೆ ಸೇರಿನ ವಿಷಯನು ತನ್ಕುಲಿನ ಬರವಣಿಗೆಡು ತೋಜ ಒಂದೇ ವಸ್ತುನಿಷ್ಠವೈನ ವರದಿ ಮಲ್ಪುನೆಗೆ ಮಹತ್ವ ಕೊರುಡು. ಸತ್ಯ ಪಂಡದು ಸಮಾಜನು ಮೆನ್ಪುನೆಟ್ಟು ಏಪುಗಳ ವಾರ್ತಮಾನಿಲು ಪೋಡಿಪೆರೆ ಬಲ್ಲಿಂದು ಮಂತ್ರಿ ಡಾಕ್ಟರ್ ನಾರಾಯಣಗೌಡ ಪಂಡಿರು. ನಮ್ಮ ಈ ಮೀಡಿಯಾ ಇದೆಯಲ್ಲ, ಇದನ್ನು ನಾವು ಪ್ರಚಾರ, ಯಾಕೆ ಅಂತ ಹೇಳಿದ್ರೆ ಯಾರೋ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಅದನ್ನು ಪ್ರಚಾರ ಮಾಡೋರು ಬೇಕು ಅಂತೇಳಿದ್ರೆ ನಮ್ಮ ಪತ್ರಿಕಾಂಗನೇ ಬೇಕಾಗ್ತದೆ. 2 ಪೇಪರ್ಗೂ ಸಹ ನಾವೇನಾದ್ರೂ ಮಾಡಿದ್ರು ಆವಾಗ ಶೋ ಮಾಡಿ. ಈಗ ನಾರಾಯಣಗೌಡ ಅಂತ ಒಂದು ಪರಿಚಯ ನಮ್ಮ ಬಾಂಬೆನಲ್ಲಿ ಮಾಡಬೇಕಾದ್ರೂ ಇವೆರಡು ಪತ್ರಿಕೆಯಲ್ಲಿ ನಮ್ಮ ರೋನ್ಸ್ ಬಂಟ್ವಾಲರು ಅವ್ರ ಜೊತೆ ಇಲ್ಲ ಅಂದರೆ ಅವರ ನಮ್ಮ ಪತ್ನಿ ಅಕ್ಕವ್ರಿಗೂ ನಾನು ಅಭಿನಂದನೆಯನ್ನು ಹೇಳಿ ಬಯಸಬೇಕಾಯ್ತದೆ. ಯಾಕೆಂದ್ರೆ ಇಲ್ಲ ಅಂತ ಹೇಳಿದ್ರು ಅವರು ಅದನ್ನು ಕಲೆಕ್ಟ್ ಮಾಡಿ ಅಭಿವೃದ್ಧಿ ಅಷ್ಟು ಮಟ್ಟಕ್ಕೆ ಇಂಡಸ್ಟ್ರಿ ಮತ್ತೆ ಏನಿರಲಿಲ್ಲ. ನಾನು ಒಂದೇ KR ಪೇಟೆ ಕಾನ್ಸೆನ್ಸ್ಗೆ ಟೋಟಲ್ 4,500 ಕೋಟಿ ಮಂಡ್ಯಕ್ಕೆ ತಗೊಂಡೋಗಿದ್ದೀನಿ ಅನುದಾನವನ್ನು. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ P. ಸುಬ್ರಹ್ಮಣ್ಯ ಎಡಪಡಿತಾಯರು ಸಂಘದ 15ನೇ ವರ್ಷಾಚರಣೆದ ಗುರುತು ಮೋರ ಬಿಡುಗಡೆ ಮಲ್ತೇರು. ಐಲ್ಡೆಲ್ ಎಜುಕೇಷನ್ ಟ್ರಸ್ಟ್ ಬೊಕ್ಕ ಮಾಡೆಲ್ ಬ್ಯಾಂಕ್ ಕಾರ್ಯಗುರುಕಾರ್ಯರು ಆಲ್ಬರ್ಟ್ ಡಿಸೋಜ ಮಲ್ಲಬಿನಿಯರಾದಿತ್ತೇರು. ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮ ಮುಂಬೈಯಲ್ಲಿ ನಡೆಯುತ್ತದೆ. ಇಟ್ ಈಸ್ ಶೋಕೇಸಿಂಗ್ ಆಲ್ ಅವರ್ ಕಮ್ಯುನಿಟಿ ಟುಗೆದರ್. ಅದು ನೋಡುವಾಗ ನನಗೆ ಮತ್ತದರೂ ನಾನು ಕೆಲವೊಮ್ಮೆ 1 ವಾರ ಹೋಗದಿದ್ದರೆ ನನ್ನ ಸೆಕ್ರೆಟ್ರಿಗೆ ಹೇಳೋದು ಎಲ್ಲ ಕಟ್ಟಿಂಗ್ ಇಡಬೇಕು ಪೇಪರ್. ನಾನು ನೋಡಿ ಆದಿತ್ಯವಾರ ಮನೆಗೆ ಕೊಂಡೋಗಿ ನಂತರ ಅದನ್ನು ಫೈಲ್ ಮಾಡಿ ಅಂತ. ಹಾಗೆ ನಮ್ಮ ಒಂದು ಕೊಂಕಣಿ ಪೇಪರ್ ಉಂಟು, ದಿವೋ, ಅವರ ಪಬ್ಲಿಷರ್ ಕೊಯ್ಲೋ, ಮಿಸ್ಟರ್ ಆ್ಯಂಡ್ ಮಿಸಸ್ ಕೊಯ್ಲೋ ಆರ್ ಹಿಯರ್. ಅದು ಕೂಡ ಕನ್ನಡ ಲಿಪಿಯಿಂದ ಪಬ್ಲಿಷ್ ಆಗುವ ಮುಂಬಯಿಯ ಪೇಪರ್, ಕನ್ನಡದೇ ಪೇಪರ್ ಎಂದು ಹೇಳಬೇಕು. ಅದು ಕೂಡ ಸಮಾಜದ
ಸುದ್ದಿ ನೋಡದಿದ್ದರೆ ಐ ಆಮ್ ಅನ್ಹ್ಯಾಪಿ. ಕನ್ನಡ ಪತ್ರಕರ್ತರ ಸಂಘದ ಗುರುಕಾರ್ಯರು ರಾನ್ಸ್ ಬಂಟ್ವಾಳ ಗುರುಕಾರ್ಮೆ ವಹಿಸಿದ್ದರು. ಸಂಘದ ಸಲಹೆಕಾರ್ಯರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಸ್ವಲ್ಪ ವರ್ಷ ಪ್ರಾಯದ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಬೊಕ್ಕ ಎಎಂಸಿ ಸಂಸ್ಥೆ ಹಿಡಿದು ಸರ್ವೋತ್ಕೃಷ್ಟ ತಜ್ಞ ಪ್ರಶಸ್ತಿಗೆ ಸನ್ನಕ್ಲಿಗೆ ಮರ್ಯಾದೆ ಮಲ್ತೇರು. ಸಂಘದ ಸದಸ್ಯರು ಕರಿನ ಸಾಲಡು ಮದಿಮಾಯಿನ ಸಂತೋಷ್ ದೇವಾಡಿಗ ಬೊಕ್ಕ ಸುಮನ ದೇವಾಡಿಗ ಬೊಕ್ಕ ಬಿರ್ಸೆ ವಿದ್ಯಾರ್ಥಿ ರಾಘವೇಂದ್ರ ದಯಾನಂದ ಸಾಲ್ಯನ್ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಬಂಟ್ವಾಳ ತಾಲೂಕುದ ಪಂಜಿಕಲ್ಲು ಮುಕ್ಕುಡಡು ಜುಲೈ 4 ಗುಡ್ಡೆ ಜರಿದು ಇಲ್ಲಿಗೆ ಬೂರ್ದು ಜೀವ ಕೊಳೆವನ್ನ ಕೇರಳದ 3 ಕಾರ್ಮಿಕರನ್ನ ಇಲ್ಲದಕ್ಲಿಗೆ ಸರ್ಕಾರದ ನಿಲೆಟ್ಟು 5 ಲಕ್ಷ ರೂಪಾಯಿ ದಂಚ ಪರಿಹಾರದ ಚೆಕ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂಗಾರೆ ಬಿಸಿ ರೋಡ್ದ ಪ್ರವಾಸಿ ಮಂದಿರೋಡು ಪಟ್ಟೀರು. ಬಂಟ್ವಾಳ ತಾಲೂಕುದ ಪಂಜಿಕಲ್ಲು ಮುಕ್ಕುಡಡು ಜುಲೈ 4 ಗುಡ್ಡೆ ಜರಿದು ಇಲ್ಲಿಗೆ ಬೂರ್ದು ಜೀವ ಕೊಳೆವನ್ನ ಕೇರಳದ 3 ಕಾರ್ಮಿಕರನ್ನ ಇಲ್ಲದಕ್ಲಿಗೆ ಸರ್ಕಾರದ ನಿಲೆಟ್ಟು 5 ಲಕ್ಷ ರೂಪಾಯಿ ದಂಚ ಪರಿಹಾರದ ಚೆಕ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂಗಾರೆ ಬಿಸಿ ರೋಡ್ದ ಪ್ರವಾಸಿ ಮಂದಿರೋಡು ಪಟ್ಟೀರು. ಬಿಜು ಪಾಲಕ್ಕಡ್, ಸಂತೋಷ್ ಆಲಪುರ, ಬಾಬು ಕೊಟ್ಟಯಂ ಇಂಚ ತೀರ್ನ 3 ಇಲ್ಲದಕ್ಲು ಪರಿಹಾರ ಚೆಕ್ ತೊಂದಿರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಕಂದಾಯ ಮಂತ್ರಿ ಆರ್ ಅಶೋಕ್, ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಗದ ಮಂತ್ರಿ ವಿ ಸುನೀಲ್ ಕುಮಾರ್, ಉಡುಪಿ ಜಿಲ್ಲಾ ಜವಾಬ್ದಾರಿಗದ ಮಂತ್ರಿ ಎಸ್ ಅಂಗಾರ, ಲೋಕೋಪಯೋಗಿ ಮಂತ್ರಿ ಸಿಸಿ ಪಾಟೀಲ್, ಶಾಸಕರಾದ ಪುನಃ ರಾಜೇಶ್ ನಾಯ್ಕ್, ಸಂಜೀವ ಮಠಂದೂರು, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಎಸಿ ಮದನ್ ಮೋಹನ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್ ಒಟ್ಟುಗಿತ್ತೇರು. ಕುಡ್ಲ ಉರ್ವಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರುಡು ಬುಧವಾರ ಗುರು ಪುಣ್ಯಮೆದಲ್ಲಿ ಕೊಡು ಉಚ್ಚಯ ನಡೆತನುಂಡು. ಕಾಂಡೆ ಗುರುಪಾದ ಪೂಜಿದ ಒಟ್ಟುಗು ಗುರುಶಾಂತಿ ಹೋಮ ಮಧ್ಯಾಹ್ನ ಮಾಪೂಜೆ ಅಟಣವಾದಿತ್ತುಂಡು. ಮಹಾಭಾರತ ಬರೀನ ವೇದವ್ಯಾಸ ಮಹರ್ಷಿಯರ್ನ ಪುಟ್ಟುನ ದಿನನು ವರ್ಷಲ ಗುರು ಪುಣ್ಯಮೆಯಾದ ಆಚರಣೆ ಮಲ್ತೊಂದುಲ್ಲೆರು. ಕುಡ್ಲದ ಉರ್ವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರುಡು ಗುರು ಪುಣ್ಯಮೆದಲ್ಲಿ ಕೊಡು ವಿಶೇಷ ಉಚ್ಚಯ ಅಟಣೆ ಮಲ್ತಿತ್ತೇರು. ಕಾಂಡೆ ಅಷ್ಟೋತ್ತರ ಸೇರ್ದು ಮಂಗಳಾರತಿ ಪೂಜೆ ನಡಪಾದು ಗುರು ಶಾಂತಿ ಹೋಮ ಶುರುವಾಂಡು. ಸದ್ಗುರು ಅನುಗ್ರಹಕ್ಕಾದು ಗುರು ಕೋಪ ಗುರು ಶಾಪ ದೂರ ಮಲ್ಪೆರೆ ಬೊಕ್ಕ ಗುರುಬಲ ತಿಕ್ಕೆರೆಗಾದು ಗುರುಪಾದ ಪೂಜಿದ ಒಟ್ಟುಗು ಗುರು ಶಾಂತಿ ಹೋಮ ನಡಪಾದು ಪೂರ್ಣಾಹುತಿ ಮಲ್ತೇರು. ಮಧ್ಯಾಹ್ನ ಮಹಾಪೂಜೆ ಕರಿತೇರು. ರಾಜ್ಯದ ಒತ್ತು ಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯರ ನಮಗೆ ಶಶಿಕಾಂತ ಸವದಿ ವಿಶೇಷವಾದ ಪಾಲ್ದೆ ತೊಂಡೇರು. ಉರ್ವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಕ್ತೇಸರಿರು ವಿಶ್ವಾಸ್ ಕುಮಾರ್ ದಾಸ್ ಊರ್ದ ಸುತ್ತಮುತ್ತದ ಭಕ್ತರು ಇತ್ತದು ಶ್ರೀ ಶಿರಡಿ ಸಾಯಿಬಾಬೇರ್ನ ಇಂಬು ನಟ್ಟೊಂಡೇರು. ನಮಃ
विशेषतः आरोग्यादि शुभफलप्राप्तिरस्तु सन्मङ्गलादि आयुरारोग्यैश्वर्यादि शुभफलप्राप्तिरस्तु गुरुसानात्मनानुग्रहफलप्राप्तिरस्तु ನಾರಾಯಣ ಗುರುಕ್ಲಿನ ಪಾಠ ದೆತ್ತದ್ಲ ಜನಕ್ಲೆಗ್ ಸುಳ್ಳು ಪಂಡಿನ ಬಿಜೆಪಿ ಜಿಲ್ಲಾ ಗುರುಕಾರ್ಯ ಸುದರ್ಶನ್ ಮಂತ್ರಿ ರೈನ ಕೋಟ ಶ್ರೀನಿವಾಸ ಪೂಜಾರಿ ಬುಕ ಸುನೀಲ್ ಕುಮಾರ್ ಜನಕ್ಲೆಡ ಕ್ಷಮೆಗೆ ನೋಡೊಂದು ಕಾಂಗ್ರೆಸ್ ಪಕ್ಷದ ನಾಯಕರು ಮಿಥುನ್ ರೈ ಒತ್ತಾಯ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರು ಮಿಥುನ್ ರೈ ಬುಧವಾರ ಕುಡ್ಲಾಡ ಸುದ್ದಿ ಕುಟುಡು ಪಾತಿರ್ದು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಪಾಠವನ್ನು ಸಮಾಜ ವಿಜ್ಞಾನ ಬುಕ್ಕುಡು ಸೇರ್ಸಾಯರೆ ಪೊರಂಬಾಟ ನಡಪಾಯಿನ ಪರಿಣಾಮ ಇತ್ತೆ ಪಿರ ಸರ್ಕಾರ ಬಗ್ಗದು ಅವಿನ ಸೇರಾಯರ ದುಂಬುವಾಯ್ತಂಡು ಒಂದು ಬಿಜೆಪಿ ಪಕ್ಷದ ಘೋರ ಮೋನಿನ ಪಿದೈಕನದನೊಂದು ಪಂಡೇರು ನಾರಾಯಣ ಗುರುಕ್ಲಿನ ಪಾಠ ಕೈಬುಡಿಯರ ಕುತಂತ್ರ ಮಲ್ತದಿತ್ತೇರು ಐಡ್ದ ಬೊಕ್ಕ ಇಂಕುಲು ಕೈ ಬುಡ್ತು ಜಾಂದು ಐನು ಸಮರ್ಥನೆ ಮಲ್ತದಿತ್ತೇರು ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಎಂಕುಲು ಪಾಠ ದೆಯ್ದು ಜಾಂದು ಪಂಡದಿತ್ತೇರು ಮಂತ್ರಿ ರೈನ ಕೋಟ ಶ್ರೀನಿವಾಸ ಪೂಜಾರಿ ವಿ ಸುನೀಲ್ ಕುಮಾರ್ ಅವೇ ಪಾತೆರ ಪಂತೇರು ಎಂಟನ ಪೊರಂಬಾಟದ ಫಲ ಇತ್ತೆ ಪಿರ ಪಾಠ ಸೇರ್ಸಾದಿರು ಅಂಡ ಆಕ್ಲು ಅನಿ ಸುಳ್ಳು ಪಂಡದು ಮಾತ ಕನ್ನಡ ಜನಕ್ಲಿಗೆ ಮೋಸ ಮಲ್ಪನ ಕೆಲಸನು ಮಂತ್ರಿಯರೇ ಮಲ್ತದಿರು ಕಾಂಗ್ರೆಸ್ ಪಕ್ಷದ ಮಿತ್ತೆ ದೂರು ಪಾಡನ ಕೆಲಸ ಮಲ್ತದಿರು ಮುರನಿ ಪಾಠ ದೆತ್ತನೇ ಇಜ್ಜಿಂದು ಪಂಡನಕ್ಲು ಇನಿ ಸೇರ್ಸದ ಅಂದ ಪನೊಂದುಲಿರು ನಾರಾಯಣ ಗುರುಕ್ಲಿನ ಪಾಠ ದೆತ್ತದ್ಲ ಜನಕ್ಲಿಗೆ ಸುಳ್ಳು ಪಂಡಿನ ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಮಂತ್ರಿ ರೈನ ಕೋಟ ಶ್ರೀನಿವಾಸ ಪೂಜಾರಿ ಬೊಕ ಸುನೀಲ್ ಕುಮಾರ್ ಜನಕಡ ಕ್ಷಮೆಗೆ ನೋಡೊಂದು ಮಿಥುನ್ ರೈ ಒತ್ತಾಯ ಮಲ್ತಿರು. ಬಿಜೆಪಿಯವರು ಇನ್ನೊಂದು ಟ್ರೋಲ್ ಅನ್ನು ಮಾಡ್ತಿದ್ದಾರೆ. ತುಳುನಾಡಿನ ಜನರ ಭಾವನೆಯನ್ನು ಪರಿಗಣಿಸಿ ನಾವು ಸಮಾಜ ವಿಜ್ಞಾನ ಪಾಠ್ಯದಲ್ಲಿ ನಾರಾಯಣ ಗುರುಗಳ ಪಾಠ್ಯವನ್ನು ಸೇರಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಧನ್ಯವಾದಗಳು ಸಚಿವರಿಗೆ ಧನ್ಯವಾದವನ್ನು ಕೋರುತ್ತಾ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಟ್ರೋಲನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಬಿಜೆಪಿಯವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ವಿವಾದಕ್ಕೆ ಕಾರಣ ಆದದ್ದು ಇವರು ಮಾಡಿದ್ದಂತಹ ಅನ್ಯಾಯವೇ ವಿವಾದಕ್ಕೆ ಕಾರಣ ಆದದ್ದು. ಇವರು ಸಮಾಜ ವಿಜ್ಞಾನ ಪಾಠದಿಂದ ನಾರಾಯಣ ಗುರುಗಳ ವಿಚಾರಧಾರೆಯನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ. ಅದರ ಪ್ರತಿಕಾರವೇ ಇವತ್ತು ಸಮಾಜ ವಿಜ್ಞಾನ ಪಾಠದಲ್ಲಿ ತಿರ್ಗಾ ಮಗದೊಮ್ಮೆ ನಾರಾಯಣ ಗುರುಗಳ ಪಾಠವನ್ನು ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ತುಳುನಾಡಿನ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಕನ್ನಡಿಗರಿಗೆ ಮೋಸ ಮಾಡುವಂಥ ಕೆಲಸ ಕಾರ್ಯವನ್ನು ಉನ್ನತ ಸ್ಥಾನದಲ್ಲಿರುವಂಥ ಸಚಿವರು ಮಾಡಿದ್ದಾರೆ. ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ. ಸುಳ್ಳು ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಹೇಳ್ತಾರೆ ನಾವು ಸಮಾಜ ವಿಜ್ಞಾನ ಪಾಠದಲ್ಲಿ ನಾರಾಯಣ ಗುರುಗಳ ಪಾಠ್ಯವನ್ನು ಹಾಕಿದ್ದೇವೆ ಎಂಬ ಮಾತನ್ನು ಇವತ್ತು ಹೇಳ್ತಾರೆ. ಆದರೆ ಮೊನ್ನೆ ಅವರ ಮಾತೇ ಬೇರೆ ಇತ್ತು. ನಾವು ತೆಗೆಲಿಲ್ಲವೇ ಎಂಬ ಮಾತನ್ನು ಹೇಳ್ತಾ ಇದ್ರು. ನಾವು ಪಾಠ್ಯ ಪುಸ್ತಕದಿಂದ ನಾರಾಯಣ ಗುರುಗಳ ವಿಚಾರವನ್ನು ತೆಗೆಲಿಲ್ಲ, ಇದು ಕಾಂಗ್ರೆಸ್ ಪಕ್ಷದವರು ಆರೋಪವನ್ನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದವರು ಜನರನ್ನು ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಬ ಮಾತನ್ನು ಹೇಳ್ತಾ ಇದ್ರು. ಗಂಗಸರಪರ್ನ ಫೋರ್ಸುಡು ಇರುವೇರ್ನ ನಡುಟು ಎಲ್ಲಿಯ ಕಾರಣಡು ಪಾತೆರ ಬುಲೆದು ಒರಿಯಗ ಕತ್ತಿಡು ಕಡ್ತನ ಸಂಗತಿ ಅಡ್ಡಿ ನಡಕದ ಪುಣಚ ಸೊಸೈಟಿ ಎದುರು ನಡೆತದಂಡೆ. ಗಂಗಸರಪರ್ನ ಫೋರ್ಸುಡು ಇರುವೇರ್ನ ನಡುಟು ಎಲ್ಲಿಯ ಕಾರಣಡು ಪಾತೆರ ಬುಲೆದು ಒರಿಯಗ ಕತ್ತಿಡು ಕಡ್ತನ ಸಂಗತಿ ಅಡ್ಡಿ ನಡಕದ ಪುಣಚ ಸೊಸೈಟಿ ಎದುರು ನಡೆತದಂಡೆ. ಜೋರದ ಪೆಟ್ಟಾಯಿನಾರೇನು ಕೊಲ್ಲಪದವದ ದಿನೇಶ್ ಎಂದು ಗುರುತು ಮಲ್ತದಂಡೆ. ಅರೆನ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಸೇರ್ಸಾದಂಡೆ. ಲಡೈ ನಡತನ ಜಾಗಿಗೆ ಪೊಲೀಸರು ಪೋದು ತನಿಖೆ ಸಾಗದಂಡೆ. ವಿಟ್ಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಜಿತ ಕುಳೂರು ಸಂಕೋಡು ಮಲ್ಲಮಲ್ಲ ಗುಂಡಿ ಬುರ್ದು ಗಾಡಿಲಿನ ಸಂಚಾರವು ಭಾರಿ ಕಷ್ಟ ಆತಂಡು. ಉಡಿಪು ಸುರತ್ಕಲ್ ದಂಚಿಡ್ದು ಕುಡ್ಲಗ್ ಬರ್ಪುನ ಕೂಳೂರು ಸಂಕ ಭಾರಿ ಹಾಳಾದು ಗಾಡಿ ಕೊನಪನಕ್ನ ಸ್ಥಿತಿಗತಿ ಪಂಡದ ಪ್ರಯೋಜನ ಇಜ್ಜಿ ಇತ್ತೆ ಅಬಗಿಟ್ಟು ಒಂಜಿ ವರದಿ. ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಜಿತ ಕೂಳೂರು ಸಂಕೋಡು ಮಲ್ಲ ಗುಂಡಿ ಬುರ್ದು ಗಾಡಿಲಿನ ಸಂಚಾರವು ಭಾರಿ ಕಷ್ಟ ಆತಂಡು. ಉಡಿಪು ಸುರತ್ಕಲ್ ದಂಚಿಡ್ದು ಕುಡ್ಲಗ್ ಬರ್ಪನ ಕೂಳೂರು ಸಂಕ ಭಾರಿ ಹಾಳಾತಂಡು. ಸಂಕದ ಉದ್ದೋಗ್ಲ ಅವಳು ಡಾಮರ್ ಲಕ್ಕದು ಪೋತುಂಡು. ಜಲ್ಲಿಕಲ್ಲು ಲಕ್ಕದು ಬರಿಕ್ ಸೇರ್ದಂಡು. ಈ ಸಂಕೋಡು ಗಾಡಿ ಕೊನೊಪ್ಪನವೇ ಒಂಜಿ ಮಲ್ಲ ಸವಾಲಾದು ಪೋತುಂಡು. ಕಾಂಡೆಬುಕ್ಕ ಬಯ್ಯಡು ಭಾರಿ ಒತ್ತಡದ ಪುಡ್ತುಡು 150 ಮೀಟರ್ ಉದ್ದದ ಈ ಸಂಕ ಕಡಪ್ಪೆರೆ ಗಾಡಿದಕ್ಲಿಗೆ ಕಮ್ಮಿ ಪಂಡ 10 ನಿಮಿಷ ಬೋಡು. ಒಂಜೊಂಜಿ ಗುಂಡಿಲೆಗು ಬೂರೊಂದು ಲಕ್ಕೊಂದು ಗಾಡಿ ಕೊನೊನಗ ಸಾಕಾದು ಪುಂಡು. ರಡ್ಡು ಚಕ್ರದ ಗಾಡಿನ ಸ್ಥಿತಿಗತಿ ಪಂಡದ ಪ್ರಯೋಜನ ಇಜ್ಜಿ. ಆಂಬ್ಯುಲೆನ್ಸ್, ಅಗ್ನಿಶಾಮಕ ದಳ ಬೊಕ ಬೇತೆ ತುರ್ತು ಸೇವೆದ ಗಾಡಿಲೆಗ್ ತುರ್ತು ಸೇವೆದ ಗೈರ ಸಾಧ್ಯಾವಂದಿನ ಸ್ಥಿತಿ ಎದುರಾತನು.
1952 ಕಟ್ಟದ್ನ ಈ ಸಂಕ ಭಾರಿ ಕೆಟ್ಟದ್ದು 2022 2 ತಿಂಗಳು ಬಂದ್ ಮಲ್ತದ್ದು ರಿಪೇರಿ ನಡಪಾದು ಪಿರ ಜೀವ ಕೊಡ್ದಿತ್ತಂಡು ಇತ್ತೆ ಈ ಸಂಕ ಇಡೀ ಹಾಳಾತಂಡು ಇತ್ತೆ ಕುಡ್ಲಡ್ದು ಒಡಿಪುದಂಚಿ ಪೋಪುನ ಕೂಳೂರು ಸಂಕಲ ಕೆಟ್ಟದಂಡು ಸಂಕದ ಕಾಂಕ್ರೀಟ್ಗೆ ಪಾಡ್ದನ ಸರ ಲಕ್ಕ ತೋಜೊಂದುಲ್ಲ ಕೂಳೂರು ಸಂಕನು ತುರ್ತು ರಿಪೇರಿ ಮಲ್ತದ್ದು ಎಡ್ಡೆ ಸಂಚಾರಗೂ ವ್ಯವಸ್ಥೆ ಮಲ್ತು ಕೊರಡೊಂದು ಸಾರ್ವಜನಿಕರು ಒತ್ತಾಯ ಮಲ್ತದೇರು ಕರೆನ 15 ದಿನೋಡ್ದು ಭಾರಿ ಬರ್ಸಲಾಯ್ತದ್ದು ಈ ಮಾರ್ಗೋಡು ಕಾಂಡೆ ಮಧ್ಯಾಹ್ನ ಬೈಯಗ್ ಗಾಡಿಲು ಮೈಲುದ್ದ ಸಾಲ ಉಂತುದಿತ್ತ ಇತ್ತೆಲ ಉಂತುದುಪ್ಪುನೆಂತು ಓಲಿ ಪಣಂಬೂರುಡ್ದು ಕೂಳೂರು ಕಡಪೆರೆ 45 ನಿಮಿಷ ಬೋಡಾಪುಡು ಸಂಕ ಬೊಕ್ಕ ಮಾರ್ಗ ರಿಪೇರಿ ಕಾರ್ಯ ತುರ್ತು ನಡಪಾವಡುಂದು ಸಾಮಾಜಿಕ ಹೋರಾಟಗಾರರು ಶ್ರೀಧರ್ ಹೊಳ್ಳ ಒತ್ತಾಯ ಮಲ್ತದೇರು. ಇದು ನಮ್ಮ ಅವ್ಯವಸ್ಥೆಯ ಒಂದು ಕೈಗನ್ನಡಿನ ತಪ್ಪಲ್ಲ. ಇದೇ ಈ ಥರ ಇದ್ದರೆ ನಮ್ಮ ಮಂಗಳೂರು ಯಾವ ಥರ ಇರಬಹುದು ಅಂತ ಹೇಳುವಂಥದ್ದು ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಗ. ಯಾಕೆಂತೇಳಿದರೆ ನಮ್ಮ ಪ್ರಧಾನಮಂತ್ರಿಯವರು ಅಷ್ಟೊಂದು ಒಳ್ಳೆ ವ್ಯವಸ್ಥೆ ಮಾಡುವಾಗ, ನಮ್ಮದೇ ಇಲ್ಲಿ ವ್ಯವಸ್ಥೆ ಇರುವಾಗ ಇದು ಯಾಕೆ ಹೀಗಾಯಿತು, ಯಾವ ಥರ ಇದನ್ನು ಯಾರನ್ನು ದೂಷಿಸುವುದು ಅಂತ ಹೇಳುವಂಥದ್ದು ತುಂಬ ನಮಗೆ ಬೇಸರ ಆಗ್ತದೆ. ಯಾಕೆ ಈ ಒಂದು ಕೂಳೂರಿನ ಆ ಹೊಸ ಸೇತುವೆ ಅದರಲ್ಲಿ ಎಲ್ಲ ರಾಡುಗಳ ಮೇಲೆ ಬಂದಿವೆ, ವಾಹನದವರು ಹೋಗೋದೇ ಅದರಲ್ಲಿ ತುಂಬ ಕಷ್ಟ ಆಗಿದೆ. ಯಾಕೆಂದರೆ ಮೊನ್ನೆ ಒಬ್ಬರದ್ದು ನನ್ನ ಎದುರಲ್ಲೇ ಒಂದು ಕಾರಿನ ಟೈರ್ ಪಂಚರ್ ಆಗಿ ಅವರು ಅದು ಗ್ರಿಪ್ ಇದಾಗಿ ಸೈಡಿಗೆ ಹೋಗಿ ನಿಂತಿತ್ತು. ಒಂದಷ್ಟು ಅಲ್ಲಿ ಪ್ರಾಬ್ಲಮ್ ಆಯಿತು. ಈ ಹಳೆ ಬ್ರಿಡ್ಜ್ ಈ ಥರ ಪ್ರಾಬ್ಲಮ್ಮು. ಇವರು ಕೇಳಿದರೆ ಇದಕ್ಕೆ ಯಾವುದೇ ಒಂದು ಸರಿಯಾದಂಥ ಉತ್ತರ ಇಲ್ಲ, ಯಾರ ಕಡೆಯಿಂದಲೂ ಇದಕ್ಕೆ ಸರಿಯಾದಂಥ ಒಂದು ನಮಗೆ ಈ ತನಕ ಅದಕ್ಕೆ ವ್ಯವಸ್ಥೆ ಸಿಗಲಿಲ್ಲ. ಜಿಲ್ಲಾಧಿಕಾರಿಯವರಿಗೆ ನಾನು ಮೊನ್ನೆ ಶನಿವಾರ ಇದು ಮಾಡಿ ಲೆಟ್ರ್ ಬರೆದು ಅವರನ್ನು ವಿನಂತಿಸಿಕೊಂಡೆ. ಅವರು ನನಗೆ ಮೆಸೇಜ್ ಹಾಕಿದರು, ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ನ್ಯಾಷನಲ್ ಹೈವೇ ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದೇನೆ ಅಂತೇಳಿ. ಎಂಥ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈ ತನಕ ಇಲ್ಲಿ ಯಾವ ವ್ಯವಸ್ಥೆಯೂ ಆಗಲಿಲ್ಲ. ಎಲ್ಲ ಬಿಡಿ, ಈ ಬ್ರಿಡ್ಜಲ್ಲಿ ಇರುವಂಥ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಸಹ ವ್ಯವಸ್ಥೆ ಇಲ್ಲ. ಕೂಳೂರು ಸೇತುವೆ ಹತ್ತಿರ ಇದ್ದರೆ ಸಮೇತ ಈ ಕೂಳೂರಿನ ಈ ರಸ್ತೆಯ ನೀರು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ, ನಮ್ಮದು ಒಂದು ತೋಡು ಮಾಡಲಿಕ್ಕೆ, ನೀರು ಹೋಗಲಿಕ್ಕೆ ತೋಡು ಮಾಡಲಿಕ್ಕೆ ಆಗದೇ ಇರುವವರು ಇನ್ನು ಇದೆಲ್ಲ ಮಾಡೋದು ಹೌದಾ ಅಂತ ಹೇಳುವಂಥದ್ದು ಕ್ವಶನ್ ಮಾರ್ಕ್. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ ತುಳುಕೂಟ ಭದ್ರಾವತಿದ ಒಟ್ಟು ಸೇರಿಕೆಡು ತುಳು ಉತ್ಸವ 2022 ಪನ್ಪುನ ಲೇಸ್ ಜುಲೈ 15 ಶುಕ್ರವಾರ ಭದ್ರಾವತಿ ನ್ಯೂ ಟೌನ್ ದ ಬಂಟೆರ್ನ ಭವನಡು ಬಯ್ಯ ಆಜರೆಕ್ ನಡಪೆರಂಡು. ಭದ್ರಾವತಿ ತುಳುಕೂಟದ ಗುರ್ಕಾರ್ಯರು ಪಿ ಸುಧಾಕರ್ ಶೆಟ್ಟಿ, ಗುರ್ಕಾರ್ಮೆಡ್ ಅಕಾಡೆಮಿ ಗುರ್ಕಾರ್ಯರು ದಯಾನಂದ ಕತ್ತಲ್ ಸರ್ ಲೇಸ್ ಉದಿಪನ ಮಲ್ಪೇರು. ಭದ್ರಾವತಿ ಶಾಸಕರು ಬಿಕೆ ಸಂಗಮೇಶ್ವರ ಮಲ್ಲಬಿನಿರಾದು ಪಾಲ್ದೆತೊನ್ವಿರಿಂದ ಅಕಾಡೆಮಿದ ಪ್ರಕಟಣೆ ತೆರಿಪಾದಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತ್ ಸುದ್ದಿ ಬಕ ಮನರಂಜನೆಗ ತೂ ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೋಲ್ಮೇಲು.